ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ಹತ್ತಿಕ್ಕುವ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ನೇತೃತ್ವದಲ್ಲಿ ಶಾಂತಿ ಸಭೆಯು ನಡೆಯಿತು. ಧಾರ್ಮಿಕ ಮುಖಂಡರು, ಸಂಘ ಸಂಸ್ಥೆ, ಶಿಕ್ಷಣ ಸಂಸ್ಥೆ, ರಾಜಕೀಯ ಮುಖಂಡರು ಸೇರಿದಂತೆ ವಿವಿಧ ಸಮುದಾಯದ ಮುಖಂಡರ ಜೊತೆಯಲ್ಲಿ ಸಭೆ ನಡೆಸಿದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಶಾಂತಿ ಸಭೆಯಲ್ಲಿ ಧಾರ್ಮಿಕ ಮುಖಂಡರು, ಸಂಘ ಸಂಸ್ಥೆ, ಶಿಕ್ಷಣ ಸಂಸ್ಥೆ, ರಾಜಕೀಯ ಮುಖಂಡರು ಸೇರಿದಂತೆ ವಿವಿಧ ಸಮುದಾಯದ ಮುಖಂಡರು ಸೇರಿ ಹಲವಾರು ಮಂದಿ ಸಭೆಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ, ಡಿ ವೇದವ್ಯಾಸ್ ಕಾಮತ್ ಮತ್ತು ಹರೀಶ್ ಪೂಂಜಾ ಹಾಗೂ ಸಂಸದ ಬ್ರಿಜೇಶ್ ಚೌಟಾ, ಕೆಲವೊಂದು ಮುಖಂಡರನ್ನು ಕಡೆಗಾಣಿಸಲಾಗಿದೆ, ಹಾಗಾಗಿ ತಾರತಮ್ಯ ಮಾಡುವುದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಗಣನೀಯವಾಗಿ ತೆಗೆದುಕೊಳ್ಳಬೇಕು ಎಂದರು. ಜಿಲ್ಲೆಯಲ್ಲಿ ಶಾಂತಿ ಕದಡುವ ಕೆಲಸ ಹೇಗೆ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಎಂದರು. ನಿಮ್ಮ ಸೈದ್ಧಾಂತಿಕ ವಿಚಾರಕ್ಕೆ ಹೋಗೋದಿಲ್ಲ. ನಿಮ್ಮ ಸೈದ್ಧಾಂತಿಕ ವಿಷಯ ನಾನು ಮಾತಾಡ್ತಾ ಇಲ್ಲ. ನಾನು ಹೇಳೋದಿಷ್ಟೇ, ಸೌಹಾರ್ದತೆ ಅನ್ನುವಂಥ ವಿಷಯ ಇಟ್ಸ್ ಅ ಫಿಲಾಸಫಿಕಲ್ ಮೆಂಟಲಿ ನಾವು ಒಳಗಾಗಬೇಕು ವಿನ ಶಾಂತಿ ವಿಷಯ ಬಂದಾಗ ವಾಟ್ಸಪ್ ನೋಡಿ ಯಾರು ಮಾರ್ಡರ್ ಮಾಡಲಿಲ್ಲ. ಅವ್ರು ಹೇಳಿದ್ರು ಈಗ ಇಬ್ರು ಸಹ ಅಥವಾ ಯಾರೋ ಭಾಷಣ ಕೇಳಿ ನೀವು ಎಷ್ಟು ಜನ ತೆಗೆದ್ರು ಗೊತ್ತಾಗ್ತದೆ. ಹೋಗಿ ಭಾಷಣ ಕೇಳಿ ಮತ್ತೊಂದು ಮಾರ್ಡರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಕಮಿಷನರ್ ಅವರು ಮತ್ತೆ ಏನು ಸ್ಟ್ಯಾನ್ಸ್ ತಗೊಂಡಿದ್ದಾರೆ ಒಳ್ಳೇದೇ ಇದೆ. ಸುಳ್ಳು ಸುದ್ದಿ ಹಬ್ಬಿಸುವಂತದನ್ನ ತಡೀತಿದ್ದಾರೆ. ಈಗಾಗಲೇ ಅವರು ಗೋಹತ್ಯೆ ಬಗ್ಗೆ ಹೇಳಿದರು. ಸರ್, ಇಡೀ ಕರ್ನಾಟಕದಲ್ಲಿ ಗೋಹತ್ಯೆಗೆ ಅಧಿಕೃತವಾಗಿ ಸ್ಲಾಟರ್ ಹೌಸ್ ಇರುವುದು ಎರಡೇ ಸರ್, ಒಂದು ಮಂಗಳೂರು, ಒಂದು ಹುಬ್ಬಳ್ಳಿಯಲ್ಲಿ. ಮಂಗಳೂರಲ್ಲಿ ಒಂದೇ ಇರುವುದು. ಆದ್ರೆ ಈಗ ಇಲ್ಲಿಗಲ್ಲಿ ಆಗಿ ಸ್ಲಾಟರ್ ಹೌಸ್ಗೆ ಅಂತ ಹೇಳುವಂತ ಇಲ್ಲಿಗಲ್ ಸ್ಲಾಟರ್ ಹೌಸ್ 100ಕ್ಕೂ ಅಧಿಕ ಇದೆ ನಮ್ಮ ಜಿಲ್ಲೆ. ಇದು ಇಲ್ಲಿಗಲ್ಲಿ ಆಗಿ ಸ್ಲಾಟರ್ ಹೌಸ್ಗೆ ಹೋಗುವಾಗ ಪೊಲೀಸ್ ಇಲಾಖೆ ತಡಿಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಗೋ ಅಂತ ಹೇಳಿದ್ರೆ ತಾಯಿ ಅಂತ ಸಮಾನ. ನಾವು ತಡಿಲಿಕ್ಕೆ ಹೋಗ್ತೇವೆ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯದವರು ನಾವು ಯಾವುದೋ ಕಾರ್ಯಕ್ರಮದಲ್ಲಿ ಸಂಪತ್ತು ಕೊಟ್ವಿ, ಇನ್ಯಾವುದೋ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಕ್ರಿಕೆಟ್ ಆಡಿದ್ದೀವಿ ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಸೌಹಾರ್ದತೆ ಬಡ್ಡೆಯಲ್ಲಿ ಸಾಧ್ಯ ಇಲ್ಲ. ಇದು ವಾಸ್ತವ. ವಾಸ್ತವ ಏನು ಎನ್ನುವಂಥದ್ದನ್ನು ಅರ್ಥಕೊಂಡ್ರೆ ಮಾತ್ರ ಈ ಜಿಲ್ಲೆಯಲ್ಲಿ ಸೌಹಾರ್ದತೆಯನ್ನು ನೆಲೆಸಲಿಕ್ಕೆ ಸಾಧ್ಯ ಇರ್ತದೆ. ನಾನು ಜನಪ್ರತಿನಿಧಿಯಾಗಿ ಮಾತಾಡೋದರ ಜೊತೆಗೆ ನಾನು ಹಿಂದೂವಾಗಿಯೂ ಮಾತಾಡಬೇಕಾದಂಥ ವ್ಯವಸ್ಥೆಯನ್ನು ನಾನು ಅಭಿವೃದ್ಧಿಪಡಿಸಿಕೊಂಡೆ. ಇನ್ನೊಂದು ಸಮುದಾಯದ ಜನಪ್ರತಿನಿಧಿಯ ಜೊತೆಗೆ ಅವರ ಸಮಾಜವನ್ನು ಸಹ ಪ್ರತಿನಿಧಿಸಿದ್ರೆ ಮಾತ್ರ ಸೌಹಾರ್ದತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಈ ಜಿಲ್ಲೆಯನ್ನ ಕೋಮು ಸೂಕ್ಷ್ಮ ಪ್ರದೇಶ, ಈ ಜಿಲ್ಲೆಯನ್ನ ಹಿಂದುತ್ವದ ಪ್ರಯೋಗಶಾಲೆ, ಈ ರೀತಿ ತಪ್ಪಾಗಿ ಚಿತ್ರಿಸುವಂತ ಒಂದು ಪ್ರಯತ್ನ ನಡೀತಿರುವಂತಹ ಸಂದರ್ಭದಲ್ಲೂ ಕೂಡ ಈ ಜಿಲ್ಲೆಯಲ್ಲಿ 6 ಬಿಜೆಪಿ ಶಾಸಕರುಗಳು ಚುನಾಯಿತರಾಗಿದ್ದಾರೆ, 2 ವಿಧಾನ ಪರಿಷತ್ ಸದಸ್ಯರಿದ್ದಾರೆ, 1 ಸಂಸದರಿದ್ದಾರೆ. ಆದರೂ ಕೂಡ ಯಾವುದೋ ಕಾರಣಕ್ಕೆ ನಮ್ಮನ್ನು ಸೇರಿಸಿ ಮಾತನಾಡಬೇಕು ಅನ್ನುವಂಥದ್ದು ತಮಗೆ ಬಂದಿರಲಿಲ್ಲ. ನಾವು ವೈಯಕ್ತಿಕವಾಗಿ ಆಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅದನ್ನು ನಡೆಸಲಿಲ್ಲ. ಅದನ್ನು ಈ ಬಾರಿ ನಡೆಸಿದ್ದಕ್ಕೆ ತುಂಬ ಸಂತೋಷ ಆಗಿದೆ. ಹರೀಶ್ ಪೂಂಜಾ ಹೇಳಿದ ಹಾಗೆ ನೇರ ಜನಪ್ರತಿನಿಧಿಗಳ ಸಭೆಯನ್ನು ಕೂಡ ಉಸ್ತುವಾರಿ ಸಚಿವರು ಲಾ ಆ್ಯಂಡ್ ಆರ್ಡರ್ ದೃಷ್ಟಿಯಿಂದ ಮಾಡಬೇಕನ್ನುವಂಥದ್ದು ನಮ್ಮ ವಿನಂತಿ ಮತ್ತು ಆಗ್ರಹ ಎರಡೂ ಕೂಡ ಇದೆ. ಯಾಕೆಂದರೆ ನಾವು ಜನರನ್ನು ಪ್ರತಿನಿಧಿಸುವುದು, ಜನರ ಸಮಸ್ಯೆಗಳನ್ನು ವಿಶೇಷವಾಗಿ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ನಿಮ್ಮ ಮುಂದೆ ಮಂಡಿಸಬೇಕಾದದ್ದು ನಮ್ಮ ಕರ್ತವ್ಯ ಕೂಡ. ಆ ದೃಷ್ಟಿಯಿಂದ ಈ ಸಭೆಗಳನ್ನು ನಿರಂತರವಾಗಿ ನಡೆಸಬೇಕನ್ನುವಂಥದ್ದು ನಮ್ಮ ಆಗ್ರಹ. ಹೆಚ್ಚಿನ ಅಂಶಗಳನ್ನು ನಮ್ಮ ಶಾಸಕರುಗಳು ಹೇಳಿದ್ದಾರೆ. ಮೊದಲನೇದಾಗಿ ಇವತ್ತು ಪಟ್ಟಿ ಮಾಡಿರುವಂಥ ಲಿಸ್ಟ್ ಆಫ್ ಇನ್ವೈಟೀಸ್, ಈ ಶಾಂತಿ ಸಭೆಗೆ ಲಿಸ್ಟ್ ಆಫ್ ಇನ್ವೈಟೀಸ್, ಸರ್ಕಾರದ ಒಟ್ಟು ಆಕ್ಷನ್, ಪೊಲೀಸ್ ಇಲಾಖೆಯ ಆಕ್ಷನ್ಗಳು ಕೇವಲ ಫೇರ್ ಆಗಿದ್ರೆ ಸಾಕಾಗುವುದಿಲ್ಲ. ಫೇರ್ ಅಂತ ಕಾಣಲಿಕ್ಕೂ ಕಾಣುವಂಥ ಅವಶ್ಯಕತೆ ಕೂಡ ಇದೆ. ಇವತ್ತಿನ ಪಟ್ಟಿಯನ್ನು ನೀವು ನೋಡಿದ್ರೆ ಹಿಂದೂ ಸಮಾಜದ ಯಾವುದೇ ಧಾರ್ಮಿಕ ನಾಯಕರು ಇಲ್ಲಿ ನಮ್ಗೆ ಕಾಣ್ತಾ ಇಲ್ಲ. ಪಟ್ಟಿ ನಾನು ನೋಡಿದ್ದೇನೆ ಸರ್. ಹಿಂದೂ ಸಮಾಜ ಇವತ್ತು ನಮ್ಮ ಕಟೀಲು ದುರ್ಗಾ ಪರಮೇಶ್ವರ ದೇವಸ್ಥಾನ ಇಡೀ ಜಿಲ್ಲೆಗೆ ಒಂದು ಸಾಂಸ್ಕೃತಿಕವಾದ ಒಂದು ಕೇಂದ್ರ, ಅದರ ಆಡಳಿತ ಮುಖ್ಯಸ್ಥರು ಇಲ್ಲ. ತುಂಬಾ ಈ ರೀತಿಯ ಪಟ್ಟಿ ಮಾಡ್ಲಿಕ್ಕೆ ಹೋದ್ರೆ ಈ ಲಿಸ್ಟ್ ಆಫ್ ಇನ್ವೈಟೀಸ್ ಅಂತ ಇದೆಯಲ್ಲ, ಈ ಇನ್ವೈಟಿಯ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಎಲ್ಲರನ್ನೂ ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಜನಪ್ರತಿನಿಧಿಗಳು ಹಾಗೂ ಧಾರ್ಮಿಕ ಮುಖಂಡರಿಗೆ ಕೆಲವೊಂದು ಕಾರ್ಯಕ್ರಮಗಳಿದ್ದು, ಹಾಗಾಗಿ ಸಭೆಗೆ ಹಾಜರಾಗಿಲ್ಲ ಎಂದು ಸಭೆಯಲ್ಲಿ ತಿಳಿಸಿದರು. ಪ್ರತಿಯೊಂದು ಪಟ್ಟಿಯನ್ನು ನಾವು ಪ್ರಶ್ನೆ ಮಾಡಬಹುದು. ನಾವ್ಯಾರು ಎಕ್ಸೆಪ್ಟ್ ಬೇರೆಯವರು ಕರೆದಿಲ್ಲ. ಈಗ ಜನಾರ್ದನ್ ಪೂಜಾರಿ ಒಬ್ಬರು ಎಕ್ಸ್ ಯೂನಿಯನ್ ಮಿನಿಸ್ಟರ್ ಅಂತ ಕರೆದಿದ್ದು, ಸಮಸ್ಯೆ ಏನಿಲ್ಲ. ಆದ್ರೆ ನಾವು ಒಂದು ಪ್ರೋಟೋಕಾಲ್ ಒಂದು ಇದ್ರ ಪ್ರಕಾರ ಹೋಗೋದು. ಸಮುದಾಯ ಮುಖಂಡ
ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಮಾತನಾಡಿ, ಈ ಸಭೆಯನ್ನು ನಾವು ಯಾವುದೇ ದುರುದ್ದೇಶದಿಂದ ಕರೆದಿಲ್ಲ. ಸುಮಾರು 38 ಜನರು ಇಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಎಂದರು. ಮೊದಲಿನ ಸೌಹಾರ್ದತೆ ಮರಳಿ ಬರಬೇಕು ಅಷ್ಟೇ ನಾವು ಬೇಕಾಗುತ್ತೆ. ಇಲ್ಲೆಲ್ಲ ನಾನು ಪ್ರಣಾಳಿಕೆ ಬರೆಯುವಾಗನೇ ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದೇನೆ. ಮಂಗಳೂರು ಈ ಭಾಗಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ, ಇಂಡಸ್ಟ್ರಿ ಬರೋದಕ್ಕೆ, ಟೂರಿಸಂ ಬರೋದಕ್ಕೆ, ಇವೆಲ್ಲ ಕೂಡ ನಾವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಸಭೆಯಲ್ಲಿ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ, ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಹಾಗೂ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ಸೇರಿದಂತೆ ರಾಜಕೀಯ ಮುಖಂಡರು, ಧಾರ್ಮಿಕ ಮುಖಂಡರು ಭಾಗವಹಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.